ಕತೆ ಹೀಗಿದೆ ನೋಡಿ. ಮುರ ಅನ್ನೋ ರಾಕ್ಷಸನ ಕಾಟ ತಡೆಯೋಕ್ಕಾಗ್ದೆ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣು ಮತ್ತು ಮುರನ ನಡುವೆ ಸಾವಿರಾರು ವರ್ಷಗಳ ಕಾಲ ಭಯಂಕರ ಯುದ್ಧ ನಡೆಯುತ್ತೆ. ಕೊನೆಗೆ ವಿಷ್ಣು ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಒಂದು ಗುಹೆಗೆ ಹೋದಾಗ ಅವನ ದೇಹದಿಂದ ಒಂದು ತೇಜೋಮಯವಾದ ಸ್ತ್ರೀಶಕ್ತಿ ಹೊರಗ್ಬರುತ್ತೆ. ಆಕೆ ತನ್ನ ತೀಕ್ಷ್ಣವಾದ ದೃಷ್ಟಿಯಿಂದಲೇ ಆ ಮುರಾಸುರನನ್ನ ಭಸ್ಮ ಮಾಡ್ಬಿಡ್ತಾಳೆ. ಇದನ್ನ ನೋಡಿದ ವಿಷ್ಣುವಿಗೆ ತುಂಬಾ ಸಂತೋಷ ಆಗತ್ತೆ. ಆ ದೈವೀ ಶಕ್ತಿ 11ನೇ ದಿನದಂದು ಜನಿಸಿದ್ರಿಂದ ಆಕೆಗೆ ಏಕಾದಶಿ ಅಂತ ಹೆಸರಿಡ್ತಾನೆ. ಆಮೇಲೆ ನಿನಗೇನು ವರ ಬೇಕು ಕೇಳು ಅಂತಾನೆ. ನೋಡಿ, ಆಗಾಕೆ ತನಗಾಗಿ ಏನೂ ಕೇಳಲಿಲ್ಲ, ಬದಲಿಗೆ ಇಡೀ ಮಾನವ ಕುಲಕ್ಕಾಗಿ ಕೇಳ್ತಾಳೆ. ಸ್ವಾಮಿ, ಇನ್ಮುಂದೆ ಈ ದಿನ ಯಾರೆಲ್ಲ ಉಪವಾಸ ಇದ್ದು ನಿನ್ನನ್ನು ಪೂಜೆ ಮಾಡ್ತಾರೋ ಅವರೆಲ್ಲರಿಗೂ ಮೋಕ್ಷ ಸಿಗ್ಬೇಕು, ಅವರಿಗೋಸ್ಕರ ವೈಕುಂಠದ ಬಗಿಲು ಸದಾ ತೆರೆದಿರಬೇಕು ಅಂತ ವರ ಕೇಳ್ತಾಳೆ. ಅದಕ್ಕೆ ವಿಷ್ಣು ತಥಾಸ್ತೂ ಅಂತಾನೆ. ಕತೆ ಹೀಗಿದೆ ನೋಡಿ. ಮುರ ಅನ್ನೋ